ದಕ್ಷಿಣ ಕನ್ನಡ ಜಿಲ್ಲೆಯ ಕೀರ್ತಿಯನ್ನು ರಾಷ್ಟ್ರದಾದ್ಯಂತ ಕಂಪಿಸಿದ ಮಹಾನ್ ವ್ಯಕ್ತಿ, ಮಹಾನ್ ಶಕ್ತಿ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಇವರನ್ನು ಅಭಿವಂದಿಸುವ ಸುಸಂದರ್ಭ ಈ ಸುದಿನ. ಪುತ್ತೂರಿನ ದರ್ಬೆ ಜಂಕ್ಷನ್ನಿಂದ ಬೃಹತ್ ವಾಹನ ಜಾಥಾದ ಮೂಲಕ ನಮ್ಮೆಲ್ಲರ ನಾಯಕನಿಗೆ ಗೌರವ ಸಮರ್ಪಣೆಯನ್ನು ಮಾಡುತ್ತಾ ಇದ್ದೇವೆ. ಸಹಕಾರಿ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ರವರು ಎರಡನೇ ಅವಧಿಗೆ ಸಹಕಾರಿ ಮಾರಾಟ ಮಂಡಳದ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಶುಭ ಸಂದರ್ಭದಲ್ಲಿ ಸರಿ 30 ದಿನಗಳ ಹಿಂದೆ ಮಂಗಳೂರಿನಲ್ಲಿ ಧರ್ಮಸ್ಥಳ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರಿಗೆ ಭವ್ಯವಾದ ಅಭಿನಂದನಾ ಕಾರ್ಯಕ್ರಮ ನಡೆದಿತ್ತು. 87 ವರ್ಷಗಳ ಇತಿಹಾಸದಲ್ಲಿ ಕೇಂದ್ರ ಸಹಕಾರಿ ಬ್ಯಾಂಕಿಗೆ 24 ಶಾಖೆಗಳಿದ್ದರೆ 49 ಕೋಟಿ ರೂಪಾಯಿಗಳ ವ್ಯವಹಾರ ಇತ್ತು. ತಾವು ಆಲೋಚನೆ ಮಾಡಬೇಕು, ಕೇವಲ 28 ವರ್ಷಗಳಲ್ಲಿ ಅದೇ ಕೇಂದ್ರ ಸಹಕಾರಿ ಬ್ಯಾಂಕಿನ ಶಾಖೆಗಳು 111 ಶಾಖೆಗಳು ಅವರ ನಾಯಕತ್ವದಲ್ಲಿ ಸುಮಾರು 86 ಶಾಖೆಗಳಾದವು 28 ವರ್ಷಗಳಲ್ಲಿ. ಈಗ ಕೇಂದ್ರ ಸಹಕಾರಿ ಬ್ಯಾಂಕಿನ ವ್ಯವಹಾರ 11,800 ಕೋಟಿ ರೂಪಾಯಿಗಳು. ಎಲ್ಲಿ 87 ವರ್ಷಗಳಲ್ಲಿ 28 ವರ್ಷಗಳಲ್ಲಿ ಎನ್ನುವಂಥದ್ದನ್ನು ನಾವು ನೋಡಿದರೆ ಈ ಕೇಂದ್ರ ಸಹಕಾರಿ ಬ್ಯಾಂಕ್ ಇವತ್ತು ಅದ್ಭುತವಾದ ಬ್ಯಾಂಕ್ ಆಗಿ ರಾಷ್ಟ್ರ ಮಟ್ಟದಲ್ಲೇ ಪ್ರಥಮ ಸ್ಥಾನವನ್ನು ಗಳಿಸುವಂತಹ ಬ್ಯಾಂಕ್ ಆಗಬೇಕಿದ್ರೆ ಅದಕ್ಕೆ ಕಾರಣೀಭೂತರಾದವರು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು. ಸಹಕಾರ ಎಂಬುದು ಬಹಳ ದೊಡ್ಡ ಒಂದು ಮಾನವೀಯ ಜೀವಿತದ ಒಂದು ಅವಿಭಾಜ್ಯವಾದ ಅಂಗ. ಅದನ್ನು ಅರ್ಥಪೂರ್ಣವಾಗಿಸಿಕೊಳ್ಳಿಕ್ಕೋಸ್ಕರ ನಮ್ಮ ಹಿರಿಯರ ಅನೇಕ ಮಂದಿ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲದವರು ಅಥವಾ ಕರಾವಳಿ ಜಿಲ್ಲೆಯ ಮೂಲದವರು ತುಂಬ ಕಷ್ಟಪಟ್ಟು ಈ ತತ್ವವನ್ನು ಬೆಳೆಸಿದ್ದಾರೆ ಮತ್ತು ಉಳಿಸಿದ್ದಾರೆ. ಅದರ ಬೆಳವಣಿಗೆಯ ದೊಡ್ಡ ಭಾಗವಾಗಿ ರಾಜೇಂದ್ರ ಕುಮಾರ್ ಅವರು ದೊಡ್ಡ ಮೈಲಿಗಲ್ಲಿಯಾಗಿ ಈ ಸಹಕಾರ ತತ್ವವನ್ನು ಬೆಳೆಸಿದರು ಅಂತ ಹೇಳುವಂಥದ್ದು ನಮಗೆಲ್ಲ ಹೆಮ್ಮೆಯ ಸಂಗತಿ. ಅವರು ತನ್ನ ಅಧಿಕಾರದ ಕೆಲವು ವರ್ಷಗಳಲ್ಲೇ ಸಹಕಾರ ತತ್ವದ ಮಹತ್ವವನ್ನು ಈ ಜಗತ್ತಿಗೆ ಎಲ್ಲ ಕಡೆ ತಿಳಿಸಿದ ಒಂದು ಮಹಾನುಭಾವರು. ಜೊತೆಗೆ ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಹೇಳಿ ಸಮಾಜಕ್ಕೆ ತಿಳಿಸಿಕೊಟ್ಟವರು. ಪರಸ್ಪರ ಸಹಕಾರದ ಮೂಲಕ ಬದುಕಲಿಕ್ಕೆ ಹೆಣ್ಣು ಮಕ್ಕಳಿಗೂ ಕೂಡ ಸ್ವತಂತ್ರವಾಗಿ ತಲೆ ಕಿತ್ತಿ ಬದುಕಲಿಕ್ಕೆ ಆಗುತ್ತೆ ಅಂತ ಹೇಳುವಂಥನ್ನು ತೋರಿಸಿಕೊಟ್ಟು ಅವರಿಗೂ ಕೂಡ ಅಭಯವನ್ನು ಕೊಟ್ಟು ಅನೇಕ ಸಂಘಗಳು ಸ್ಥಾಪಿತವಾಗಿ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅನೇಕ ಕಾರಣಗಳಿಂದ ಹೊಸತನ್ನು ತಾನು ಸಮಾಜಕ್ಕೆ ಪರಿಚಯ ಮಾಡಿಕೊಡುವುದರ ಮೂಲಕ ಅತಿಶಯವಾದ ಸಾಧನೆ ಮಾಡಿರುವಂಥ ನಮ್ಮ ರಾಜೇಂದ್ರ ಕುಮಾರ್ ಅವರ ನೈಪುಣ್ಯವನ್ನು ಮತ್ತು ಆಡಳಿತಾತ್ಮಕವಾಗಿರತಕ್ಕಂಥ ಪ್ರತಿಭೆಯನ್ನು ಕಂಡು ಅವರನ್ನು ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳಿಯ 2ನೇ ಸಲ ಅಧ್ಯಕ್ಷರನ್ನಾಗಿ ಮಾಡಿರುವಂಥದ್ದು ಒಂದು ಅಪೂರ್ವವಾಗಿರತಕ್ಕಂಥ ಒಂದು ಸಂಗತಿ. ನಮಗೆ ಅತ್ಯಂತ ಆತ್ಮೀಯರು, ಉದಾರಿಗಳು, ಅನೇಕ ಮಂದಿಯ ಬದುಕನ್ನು ಬೆಳೆದಿರತಕ್ಕಂಥ ರಾಜೇಂದ್ರ ಕುಮಾರ್ ಅವರು ಇನ್ನೂ ಹೆಚ್ಚಿನ ಸ್ಥಾನಮಾನಕ್ಕೆ ಅವರು ಏರಬೇಕು. ಅವರಿಂದ ಸಾಮಾಜಿಕವಾಗಿ ಸಹಕಾರ ಕ್ಷೇತ್ರಕ್ಕೆ ದೊಡ್ಡ ಸೇವೆ ಇನ್ನಷ್ಟು ದಕ್ಕುವಂತಾಗಬೇಕು ಅಂತ ಹೇಳ್ತಾ ಕ್ಷೇತ್ರದ ಅಪಾರ ಜ್ಞಾನವನ್ನು ಹೊಂದಿರುವಂತಹ ಸಾಧಕ ದಿಗ್ಗಜ
ಕೋಟ ಶ್ರೀನಿವಾಸ ಪೂಜಾರಿಗಳು ಪುತ್ತೂರಿನ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಬ್ಬ ಸಾಧಕನಿಗೆ ಬೆಳ್ಳಿಯ ಕಿರೀಟದ ಜೊತೆಗೆ ಅಭಿಮಾನದ ಸನ್ಮಾನ. ಅವರ ಜವಾಬ್ದಾರಿಯನ್ನು ಇನ್ನಷ್ಟು ಹೆಚ್ಚಿಸಿದೆ. ಬೆಳ್ಳಿಯ ಕಿರೀಟ, ಬೆಳ್ಳಿಯ ಗಣಪತಿ, ದೀಪ, ಏಲಕ್ಕಿಯ ಹಾರ, ತೇರು, ರಾಷ್ಟ್ರಧ್ವಜ ಇದೆಲ್ಲವನ್ನ ಅತ್ಯಂತ ಅವಿಸ್ಮರಣೀಯ ಮತ್ತು ಇದುವರೆಗೆ ಸಹಕಾರಿ ರಂಗದಲ್ಲಿ ಪುತ್ತೂರು ಕ್ಷೇತ್ರದಲ್ಲಿ ಕಂಡರಿಯದ ರೀತಿಯಲ್ಲಿ ಅಭಿಮಾನದ ಸನ್ಮಾನ, ಅಭಿನಂದನಾ ಸಮಿತಿಯವರ ವಿಶಿಷ್ಟ ಯೋಜನೆ 4 ತಾಲೂಕಿಗೆ ಸಂಬಂಧಪಟ್ಟಂತ ಪುತ್ತೂರು, ಕಡಬ, ಸುಳ್ಯ, ಬೆಳ್ತಂಗಡಿ ತಾಲೂಕಿನ ಎಲ್ಲ ಸಹಕಾರಿ ಬಂಧುಗಳ ಅಭಿಮಾನಪೂರ್ವಕವಾದ ಅಭಿನಂದನೆ. ಬುಟ್ಟಿ ತುಂಬ ಫಲಪುಷ್ಪಗಳು, ಬೆಳ್ಳಿಯ ಕಿರೀಟ, ಬೆಳ್ಳಿಯ ಗಣಪತಿಯ ಮೂರ್ತಿ, ದೀಪ, ತೇರು, ರಾಷ್ಟ್ರ ಲಾಂಛನ ಇದೆಲ್ಲವೂ ಇರುವಂತ ಅತ್ಯಂತ ಸಂಭ್ರಮದ ಅಭಿಮಾನದ ಅಭಿನಂದನೆ. ಇನ್ನಷ್ಟು ಸಹಕಾರಿ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡುವಂತ ಯೋಗ ಭಾಗ್ಯವನ್ನ ಸ್ಥಳ ದೇವರು ಮಹತೋಬರ ಮಹಾಲಿಂಗೇಶ್ವರ ದೇವರು ಕೊಡ್ಲಿ. ಇಡೀ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಸಹಕಾರಿ ರಂಗದ ಶಕ್ತಿಯನ್ನು ಪ್ರದರ್ಶನ ಮಾಡಿದಂಥ ಸಹಕಾರಿ ರಂಗದ ದಿಗ್ಗಜ ಸಹಕಾರ ರತ್ನ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರಿಗೆ ಅಭಿಮಾನದ ಅಭಿನಂದನೆ, ಅಭಿವಂದನೆ, ಶುಭ ಹಾರೈಕೆಗಳು, ಶುಭ ಕಾಮನೆಗಳು ಸರ್. ಸನ್ಮಾನೀಯ ಸಂಜೀವ ಮಠಂದೂರ್ ಅವರಿಗೆ ಸಹಕಾರಿ ರಂಗದ ದಿಗ್ಗಜ ಸಹಕಾರಿ ರತ್ನನಿಗೆ ಅಭಿಮಾನಪೂರ್ವಕವಾದ ಅಭಿನಂದನೆಗಳು. ಜನನ ಜನನ ತನನ ತನನ ಜನನ ಜನನ ತನನ ತನನ ತೋಂ ತೋಂ ಜನನ ಜನನ ತನನ ತನನ ತೋಂ ತೋಂ ಜನನ ಜನನ ತನನ ತನನ ಗೀತದು. ಪುತ್ತೂರಿನ ಹೆಮ್ಮೆಯ ಇನ್ನೊಂದು ಸಂಸ್ಥೆ ಬಿಲ್ಲವ ಸಂಘ, ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿ ಬಿಲ್ಲವ ಸಂಘ ಪುತ್ತೂರು ಸಮಾಜದ ಏಳಿಗೆಯ ಕಾರ್ಯಗಳನ್ನು ಮಾಡ್ತಾ, ಸಮಾಜಮುಖಿ ಚಿಂತನೆಯ ಕೆಲಸಗಳನ್ನು ಮಾಡ್ತಾ ಇರುವಂಥ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿ ಬಿಲ್ಲವ ಸಂಘದ ವತಿಯಿಂದ ಅಭಿಮಾನಪೂರ್ವಕ ಅಭಿನಂದನೆಗಳು. ಬಿಲ್ಲವ ಸಂಘದ ಅಧ್ಯಕ್ಷರಾಗಿರುವಂಥ ಸತೀಶ್ ಕುಮಾರ್ ಮತ್ತು ಎಲ್ಲ ಬಂಧುಗಳ ವತಿಯಿಂದ ಅಭಿಮಾನಪೂರ್ವಕ ಅಭಿನಂದನೆಗಳು. ಇನ್ನಷ್ಟು ಸಹಕಾರಿ ಕ್ಷೇತ್ರದಲ್ಲಿ, ಸಾಮಾಜಿಕ ರಂಗದಲ್ಲಿ ಸೇವೆಯನ್ನು ಮಾಡುವಂಥ ಶಕ್ತಿ ಚೈತನ್ಯವನ್ನು ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳು ಕೂಡ ಸಹಕಾರ ರತ್ನ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರಿಗೆ ಅನುಗ್ರಹಿಸಲಿ. ಸಹಕಾರ ಕ್ಷೇತ್ರದಲ್ಲಿ ಮೊಳಹಳ್ಳಿ ಶಿವರಾಯರ ದೃಷ್ಟಿಕೋನವನ್ನು ಉಳಿಸಿ ಬೆಳೆಸಿಕೊಂಡು ಬಂದಿರುವ ಅಪ್ರತಿಮ ಸಾಧಕರಾದ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರರಿಗೆ ಹತ್ತೂರ ಸನ್ಮಾನವನ್ನು ಇನ್ನೂ ನಮ್ಮ ಪುತ್ತೂರಿನಲ್ಲಿ ನೀಡುತ್ತಿರುವುದು ನಮಗೆಲ್ಲರಿಗೂ ಸ್ಮರಣೀಯವಾದ ಸಂಗತಿಯಾಗಿದೆ. ಬೆಂಗಳೂರಿನಿಂದ ಕಾರ್ಯಾಚರಿಸುತ್ತಿರುವ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳ ಎಂಬುದು ದೇಶದಲ್ಲೇ ಒಂದು ಅತಿ ಹೆಚ್ಚು ಆರ್ಥಿಕ ವ್ಯವಹಾರ ನಡೆಸುವ ಸಹಕಾರಿ ಸಂಸ್ಥೆಯಾಗಿದೆ. ನಮ್ಮ ರಾಜ್ಯದ ಈ ನಂಬರ್ 1 ಸಂಸ್ಥೆಗೆ ನಮ್ಮ ದಕ್ಷಿಣ ಕನ್ನಡದ ಸಹಕಾರಿಗಳ ಅಧ್ಯಕ್ಷರಾಗುವುದೇ ಒಂದು ಕನಸಿನ ಮಾತು ಎಂಬ ಕಾಲವೊಂದಿತ್ತು. ಆದರೆ ಅಂತಹ ಕಲ್ಪನೆಗಳನ್ನು ಮೀರಿ ನಿಮ್ಮ ಹೆಮ್ಮೆಯ ಎಂ.ಎನ್.ಆರ್. ಅವರು ಅದರ ಅಧ್ಯಕ್ಷರಾಗಿ ಆಯ್ಕೆಯಾದುದು ಅಲ್ಲದೆ ಇದೀಗ 2ನೇ ಬಾರಿಗೆ ಅದು ಸಹ ಅವಿರೋಧವಾಗಿ ಆಯ್ಕೆಯಾದ್ದು ನಭೂತೋ ನ ಭವಿಷ್ಯತಿ ಎಂಬ ರೀತಿಯಲ್ಲಿ ಚರಿತ್ರಾರ್ಹ ಸಂಗತಿಯೇ ಹೌದು. ವಜ್ರಖಚಿತವಾಗಿರುವ ಹರಳುಗಳನ್ನು ಹೊಂದಿರುವಂಥ ಬೆಳ್ಳಿಯ ಕಿರೀಟವನ್ನು ಅತ್ಯಂತ ಸಂಭ್ರಮದಿಂದ ಅವರಿಗೆ ತೊಡಿಸಿದ್ದೇನೆ. ಹಾಗೆ ತೊಡಿಸ್ಲಿಕ್ಕೆ 2 ಕಾರಣ. ಈ ಬೆಳ್ಳಿ ಕಿರೀಟವನ್ನು ಇಬ್ಬರು ಇಡ್ಬೋದಂತೆ ತಲೆ ಮೇಲೆ. ಒಬ್ಬರು ಸಾಧನೆ ಮಾಡಿ ಬಡವರಿಗೆ ಸಹಾಯ ಮಾಡಿದ ರಾಜನ ಸ್ಥಾನದಲ್ಲಿರುವವರು, ಮತ್ತೊಬ್ಬರು ಸರ್ವವನ್ನು ತ್ಯಾಗ ಮಾಡಿದಂಥ ಸನ್ಯಾಸಿಗಳು. ಇವರಿಬ್ಬರಿಗೆ ಕಿರೀಟ ಧರಿಸುವ ಹಕ್ಕು ಉಂಟು ಅಂತೇಳಿ ಅನೇಕ ಹಿರಿಯರು ಕೇಳಿದ್ದೆ ನಾನು. ಹಾಗಾಗಿ ಸಹಕಾರಿ ಕ್ಷೇತ್ರದ ಮಟ್ಟಿಗೆ ರಾಜೇಂದ್ರ ಕುಮಾರ್ ಒಂದು ರಾಜನಂತೆ ಅಂತ ವಿಶ್ವಾಸದಿಂದ ಅವರಿಗೆ ಈ ಕಿರೀಟವನ್ನು ತೊಡಿಸಿದ್ದೇನೆ. ಅವರಿಗೆ ಶುಭವಾಗಲಿ ಅನ್ನುವಂಥ ಹಾರೈಕೆಗಳು ನನ್ನಲ್ಲಿದೆ. ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯನ್ನು ನಂಬಲಿಕ್ಕೆ ಇರುವಂಥ ಮೂಲ ಕಾರಣ ನಾವು ಕಂಡುಕೊಂಡಿರುವಂಥದ್ದು ನಡವಳಿಕೆ ಮಾತ್ರ ಒಬ್ಬ ವ್ಯಕ್ತಿಯನ್ನು ನಂಬಲಿಕ್ಕೆ ಸಮಾಜದಲ್ಲಿ ಅವಕಾಶವನ್ನು ಮಾಡಿಕೊಡುತ್ತೆ ಅಂತ ನಮಗನಿಸುತ್ತೆ. ಆ ನಂಬಿಕೆಯ ನಡವಳಿಕೆಯನ್ನು ರಾಜೇಂದ್ರ ಕುಮಾರ್ ಅವರು ಜೀವನದುದ್ದಕ್ಕೂ ಬೆಳೆಸಿಕೊಂಡಿದ್ದಾರೆ, ಉಳಿಸಿಕೊಂಡಿದ್ದಾರೆ, ಮುಂದುವರಿಸಿದ್ದಾರೆ ಅನ್ನುವ ಕಾರಣಕ್ಕೆ ನಾನು ರಾಜೇಂದ್ರ ಕುಮಾರ್ ಅವರಿಗೆ ಸರ್ಕಾರದ ಪರವಾಗಿ ಅಭಿನಂದನೆ ಹೇಳಿ, ಇನ್ನಷ್ಟು ಶಕ್ತಿಯುತವಾಗಿ ನೀವು ಬೆಳಿಬೇಕು, ನಿಮ್ಮ ಬೆಳವಣಿಗೆಯ ಮೂಲಕ ಸಮಾಜ ಕಟ್ಟುವಂಥ ಕೆಲಸಗಳಿರಬೇಕು, ನಾವೆಲ್ಲರೂ ನಿಮ್ಮ ಜೊತೆಗೆ ಸಹಕಾರ ಕೊಡ್ತೇವೆ, ನಿಮಗೆ ಶುಭವಾಗಲಿ. ನಾನಿಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಕಾರಣ ನಮ್ಮ ಜಿಲ್ಲೆಯ ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಹಕಾರಿಗಳ ಮತ್ತು ನಮ್ಮ ಮಿತ್ರರ ಒಂದು ಆಶೀರ್ವಾದದಿಂದ ನಾನು ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಯಿತು ಅನ್ನೋದಂತೂ ನೆನಪಿಸ್ಕೊಳ್ತೇನೆ. ನೀವು ಕೊಟ್ಟ ಸಹಕಾರ
ಆಮೇಲೆ ನೀವು ಕೊಟ್ಟ ನನಗೆ ಆಶೀರ್ವಾದ, ಬೆಂಬಲ, ಇದೆಲ್ಲದಿಂದಾಗಿ ರಾಜ್ಯದಲ್ಲಿ ಕೂಡ ನನಗೆ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಇವತ್ತು ಏನು ಸಮಾರಂಭದಲ್ಲಿ ನನಗೆ ಸನ್ಮಾನ ಮಾಡಿದ್ದೀರಿ, ಅದು ನನಗೆ ಸನ್ಮಾನ ಅಲ್ಲ, ಅದೆಲ್ಲ ಗೌರವ. ನನಗೆ ಏನು ಪ್ರಶಸ್ತಿ ಸಿಕ್ಕಿದೆ ಅದೆಲ್ಲ ನಮ್ಮ ಜಿಲ್ಲೆಯ ಸಹಕಾರಿಗಳಿಗೆ ಸಂದಂಥ ಗೌರವ ಅಂತ ಹೇಳ್ಕೊಂಡು ನಾನು ಬೆಳಪು ಗ್ರಾಮ ಪಂಚಾಯತಿನಲ್ಲಿ ನಿರಂತರವಾಗಿ ಹಲವಾರು ಅವಧಿಗಳಲ್ಲಿ ಅಧ್ಯಕ್ಷರಾಗಿದ್ದುಕೊಂಡು ಒಬ್ಬ ಸಾಧಕ ಜನನಾಯಕನಾಗಿ ಮೂಡಿ ಐಕ್ಕಳ ಭಾವ ದೇವಿಪ್ರಸಾದ್ ಶೆಟ್ಟಿಯವರು ಇವತ್ತು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ಅಭಿನಂದನಾ ಸಮಿತಿ ವತಿಯಿಂದ ಈ ಕಾರ್ಯಕ್ರಮದಲ್ಲಿ ಅಭಿನಂದನೆಯನ್ನು ಸ್ವೀಕರಿಸ್ತಾ ಇದ್ದಾರೆ. ಇನ್ನಷ್ಟು ಸಹಕಾರ ಕ್ಷೇತ್ರದಲ್ಲಿ, ಪಂಚಾಯತ್ ರಾಜ್ ಕ್ಷೇತ್ರದಲ್ಲಿ, ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂಥ ಯೋಗ ಭಾಗ್ಯವನ್ನು ನಾವು ನಂಬುವಂಥ ಎಲ್ಲ ಸಕಲ ದೇವರವರಿಗೆ ನೀಡಿಗೆ ಅಭಿಮಾನಪೂರ್ವಕ ಅಭಿನಂದನೆಗಳು, ಅಭಿವಂದನೆಗಳು, ಶುಭಾಶಯಗಳು, ಶುಭ ಹಾರೈಕೆಗಳು. ನಮ್ಮ ಅಧ್ಯಕ್ಷರು ಎಲ್ಲರನ್ನು ಪ್ರೀತಿಸುವಂಥ ಗುಣ, ಅವರು ಸಹಕಾರಿ ಕ್ಷೇತ್ರದ ಕಾಮಧೇನು ಇದ್ದಂತೆ. ನಾವು ಸಹಕಾರಿಗಳು ಏನನ್ನು ಕೊಟ್ಟರು, ಅವರು ಏನನ್ನು ಕೇಳಿದ್ರು ಅವರು ಇಲ್ಲ ಅಂತ ಹೇಳಿ ಯಾವತ್ತೂ ನಮ್ಮನ್ನು ಹಿಂದೆ ಕಳಿಸಿದ್ದಿಲ್ಲ. ಇಂದು ಸಹಕಾರಿ ಕ್ಷೇತ್ರದಲ್ಲಿ ಹೆಮ್ಮರವಾಗಿ ಬೆಳೆದು ನಿಂತಿದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ನಮ್ಮ ಸಹಕಾರಿ ಕ್ಷೇತ್ರ ಯಾವ ರೀತಿ ಬೆಳೆದು ನಿಂತಿದೆ, ಇದಕ್ಕೆ ತಾವು ಸ್ವಲ್ಪ ಮಾರ್ಗದರ್ಶನ ನೀಡಬೇಕು ಅಂತ ಹಲವಾರು ದೇಶದಿಂದ, ರಾಜ್ಯದಿಂದ, ಅಂತಾರಾಷ್ಟ್ರೀಯ ಮಟ್ಟದಿಂದ ನಮ್ಮ ಬ್ಯಾಂಕಿಗೆ ತಂಡೋಪತಂಡವಾಗಿ ಬೇರೆ ಬೇರೆ ರೀತಿಯಲ್ಲಿ ಸಹಕಾರಿಗಳು ಬರ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ನಮ್ಮ ಎಂ ಎನ್ ರಾಜೇಂದ್ರ ಕುಮಾರ್ ಅವರು. ಈಗ ರಾಜೇಂದ್ರ ಕುಮಾರ್ ಅವರ ಒಂದು ನಾಯಕತ್ವದಲ್ಲಿ ಗ್ರಾಮೀಣ ಭಾಗದ ಮನೆ ಮಾತಾಗಿರುವುದು ರಾಜೇಂದ್ರ ಕುಮಾರ್ ಅವರು ಕೇವಲ ಮಹಿಳಾ ಸಬಲೀಕರಣದಿಂದ ಸಹಕಾರಿ ನಮಗೆ ಶಕ್ತಿ ನೀಡಿದ್ರಲ್ಲ, ಈ ಪ್ರಾಥಮಿಕ ಸಹಕಾರಿ ಬ್ಯಾಂಕ್ ಅಂತ ಹೇಳಿದರೆ ಅದು ಮಾನ್ಯ ರಾಜೇಂದ್ರ ಕುಮಾರ್ ಅವರ ಬ್ಯಾಂಕ್ ಅಂತಲೇ ಮನೆ ಮಾತಾಗಿದೆ. ಅವರ ವಿಶ್ವಾಸಾರ್ಹತೆ, ಅಲ್ಲಿಯ ಸ್ಥಳೀಯ ನಮ್ಮ ಸಹಕಾರಿಗಳ ವಿಶ್ವಾಸಾರ್ಹತೆಯಿಂದ ಈ ರೀತಿ ಬೆಳೆದು ನಿಂತಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ಸರ್ವರಿಗೆ ಸಮಬಾಳು, ಸರ್ವರಿಗೆ ಸಮಪಾಲು ಎನ್ನುವ ವಿಚಾರವನ್ನು ಸಾಮಾನ್ಯ ವ್ಯಕ್ತಿಗೂ, ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸುವಂಥ ಕೆಲಸ ಮಾಡಿದಾಗ ಮಾತ್ರ ಇದು ಸಾಧ್ಯ. ಅದರ ಜೊತೆಯಲ್ಲಿ ಇವತ್ತು ಮಹಿಳೆಯರಿಗೆ ಆರ್ಥಿಕ ಚೈತನ್ಯವನ್ನು ಕೊಡುವ ಮುಖಾಂತರ ಒಬ್ಬ ಸಹಕಾರಿ ಇವತ್ತು ಮಹಿಳೆಯರಿಗೆ ಯಾವ ರೀತಿ ಆರ್ಥಿಕ ಸ್ವಾತಂತ್ರ್ಯವನ್ನು ಕೊಡಬಹುದು ಅಂತೇಳಿ ಬಹುಶಃ ಒಂದು DCC ಬ್ಯಾಂಕಿನ ಮುಖಾಂತರ, ಒಂದು ನವೋದಯ ಟ್ರಸ್ಟ್ನ ಮುಖಾಂತರ ತೋರಿಸಿಕೊಟ್ಟಿದ್ದಾರೆ. ಒಂದು ವಾರದ ಹಿಂದೆ ನಾನು ರಾಜ್ಯದಲ್ಲಿ ನನ್ನ ಸಹಕಾರಿ ಪ್ರಕೋಷ್ಠದ ಒಂದು ಸಭೆಯನ್ನು ಮಾಡಿದ್ದೆ. ದಾವಣಗೆರೆಯವರು ಒಬ್ಬರು ನಮ್ಮ ನನ್ನ ಸಂಚಾಲಕರು ಬಂದಿದ್ದರು. ಬಂದಾಗ ಹೇಳಿದರು, ನನ್ನಲ್ಲಿ ನವೋದಯ ಗುಂಪುಗಳಾಗ್ತಾ ಇದೆ, ನಿಮ್ಮ ರಾಜೇಂದ್ರ ಕುಮಾರ್ ಅದು ಅಂತ ಹೇಳಿದರು. ನಿಮ್ಮ ರಾಜೇಂದ್ರ ಕುಮಾರ್ ಇದ್ದು ಅಂತ ನನಗೆ ಭಾಳ ಖುಷಿಯಾಯಿತು. ಬಹುಶಃ ರಾಜೇಂದ್ರ ಕುಮಾರ್ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಸಹಕಾರಿ ಅಲ್ಲ, ಇವತ್ತು ರಾಜ್ಯದ ಒಬ್ಬ ಸಹಕಾರಿಯಾಗಿ ಮೆರೆದಿದ್ದಾರೆ ಅಂತೇಳಿ. ಅಂತ ವಿಚಾರವನ್ನು ಇಟ್ಟುಕೊಂಡು ಇವತ್ತು ಸಮಾಜದಲ್ಲಿರುವಂಥ ಸಾಮಾನ್ಯ ವ್ಯಕ್ತಿ ಕೂಡ ಆರ್ಥಿಕ ಚೈತನ್ಯವನ್ನು ಪಡ್ಕೊಳ್ಬೇಕು, ಸ್ವಾಭಿಮಾನಿಯಾಗಿ ಬದುಕಬೇಕು, ಸ್ವಾವಲಂಬಿಯಾಗಿ ಜೀವನವನ್ನು ಮಾಡಬೇಕು. ಇವತ್ತು ಇನ್ನೊಬ್ಬನಿಗೆ ಯಾವಾಗಲೂ ಅಡಿಯಾಳಾಗಿ ಬದುಕಬಾರದು. ಸ್ವಂತ ಕಾಲ ಮೇಲೆ ನಿಂತಾಗ ಮಾತ್ರ ಈ ದೇಶದ ಸ್ವಾತಂತ್ರ್ಯಕ್ಕೆ, ಪ್ರಜಾಪ್ರಭುತ್ವಕ್ಕೆ ಒಂದಷ್ಟು ಮನ್ನಣೆ, ಗೌರವ ಬರ್ತದೆ ಅಂತೇಳಿ ಸ್ವಾತಂತ್ರ್ಯದ 75ರ ಆಜಾದಿ ಕಾ ಅಮೃತ ಮಹೋತ್ಸವದಲ್ಲಿ ಬಹುಶಃ ಇಂಥ ಸಹಕಾರಿಗಳು ತಮ್ಮದೇ ಆದಂಥ ಆ ಒಂದು ವಿಚಾರವನ್ನು ನಮಗೆ ಕೊಡುವ ಮುಖಾಂತರ ಇವತ್ತು ವಿಶಿಷ್ಟವಾದಂಥ ಸಾಧನೆಯನ್ನು ಗೈದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರೀತಿ ವಿಶ್ವಾಸವನ್ನು ಹೇಗೆ ಗಳಿಸಿದಾರೋ ಹಾಗೆ ರಾಜ್ಯದ ಎಲ್ಲ ಜನತೆಯ ಪ್ರೀತಿ ವಿಶ್ವಾಸವನ್ನು ಮತ್ತೊಮ್ಮೆ ರಾಜ್ಯದ ಈ ಒಂದು ಮಹಾಮಂಡಲದ ಅಧ್ಯಕ್ಷರಾಗಿ ಆಯ್ಕೆ ಆಗುವ ಮುಖಾಂತರ ತೋರಿಸಿಕೊಟ್ಟಿದ್ದಾರೆ.